ಮಂಗಳೂರಿನ ಹೆಸರಾಂತ ಕಾಲೇಜುಗಳಲ್ಲಿ ಒಂದಾದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಮಂಗಳೂರು ಇದರ ವತಿಯಿಂದ ಮಾಧ್ಯಮ ಮಂಥನ ಪತ್ರಕರ್ತರೊಂದಿಗೆ ಒಂದು ಸಂವಾದ ಎನ್ನುವ ವಿಭಿನ್ನ ಕಾರ್ಯಕ್ರಮ ನಡೆಯಿತು. ಹಲವಾರು ಪ್ರತಿಭೆಗಳನ್ನು ಸಮಾಜಕ್ಕೆ ಪರಿಚಯಿಸಿವೆ. ಹಲವಾರು ಪ್ರತಿಭೆಗಳು ನಮ್ಮಿಂದಾಗಿ ಮುಂದೆ ಬಂದಿದೆ. ಮಮತಾ ಪೂಜಾರಿ ಇರಬಹುದು, ಅಥವಾ ಭೂಮ ಇರಬಹುದು, ಅಥವಾ ಎಂಡೋಸಲ್ಫಾನ್ ಅಂತ ಕಾಯಿಲೆಯಿಂದ ಬಳಲುವವರು ಇರಬಹುದು. ಅವರೆಲ್ಲ ಪ್ರತಿಭೆಗಳು, ಕಷ್ಟಗಳು ಎಲ್ಲವನ್ನು ಸಮಾಜದ ಮುಂದೆ ಬಂದವರು ನಾವುಗಳು. ನಾವು ಯಾವ ಪ್ರಚಾರವನ್ನು ಬಯಸುವುದಿಲ್ಲ, ನಾವು ಎಲ್ಲರಿಗೂ ಪ್ರಚಾರವನ್ನು ನೀಡ್ತೇವೆ. ನನಗೆ ಅದು ಬಹಳಷ್ಟು ಅಪೀಲ್ ಆಯಿತು. ನನ್ನ ಮನಸ್ಸಲ್ಲಿ ಆಲೋಚನೆ ಬರ್ತಿತ್ತು, ಪ್ರತಿ 2 ದಿವಸಕ್ಕೊಮ್ಮೆ SDM ಕಾನೂನು ಕಾಲೇಜಿನ ಕಾರ್ಯಕ್ರಮಗಳು ಒಂದಲ್ಲ ಒಂದು ಪತ್ರಿಕೆ, ಒಂದಲ್ಲ ಒಂದು ಟಿವಿ ಚಾನೆಲ್. ಈ ಸಂದರ್ಭ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ತಾರಾನಾಥ್, ಲೇಖಕರು ಹಾಗೂ ಅಂಕಣಕಾರರಾದ ಡಾಕ್ಟರ್ ಸುರೇಂದ್ರ ರೈದೇರ್ಲಾ, ಪ್ರಾಧ್ಯಾಪಕರಾದ ಪುಷ್ಪರಾಜ್, ನರೇಶ್ ಸೇರಿದಂತೆ ಹಲವು ಪತ್ರಕರ್ತರು ಹಾಜರಿದ್ದರು.